ಸೊಲ್ಮೆಲು ನಮ್ಮ ಕುಡ್ಲಾಚುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಪೊಲೀಸರನ್ನು ಬಾರಿ ಮರ್ಯಾದಿಡಬೇಕು ಆಕ್ಲಿನ ಕರ್ತವ್ಯನು ಈ ದೇಶದ ಮೂಲ ಕರ್ತವ್ಯ ಅಂದ ಲೆಕ್ಕೋಗುದಿತ್ತು ನೋಡಾತನೆಂದು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಂತೆರ್ ಕುಡ್ಲಡು ಪೊಲೀಸ್ ಹುತಾತ್ಮ ದಿನಾಚರಣೆಡು ಆರ್ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಬೊಕ್ಕ KSRP 7ನೇ ಪಟ್ಲಂ ಕುಡ್ಲ ಘಟಕಲಿನ ಜತೆ ಸೇರಿಗೆಡು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಆಫೀಸ್ದ ಅಂಗನುಡು ಪೊಲೀಸ್ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ನಡೆತಂಡು ನಲ್ಲಬಿನ್ನೆರಾದ ಪಾಲ್ದಿತ್ತೊನ್ನ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಾತಿರ್ದು ಶಿಸ್ತುದ ಸಿಪಾಯಿಲಾದ ಕಾಕಿನು ಧರ್ಮ ಅಂದು ಲೆಕ್ಕೊಗುದಿತ್ತೊಂದು ಪಗೇಲ್ ರಾತ್ರಿ ಕಾರ್ಯಮಲ್ಪುನ ಪೊಲೀಸರೇನು ಬಾರಿ ಮರ್ಯಾದಿಡು ಸಾಂವಿಧಾನಿಕವಾದ ನಡಪವನ ಕರ್ತವ್ಯನು ಈ ದೇಶದ ಮೂಲ ಕರ್ತವ್ಯ ಅಂದು ಲೆಕ್ಕೊಗುದಿತ್ತು ನೋಡಾತನೆಂದು ಪಂಡಿರು ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪೊಲೀಸ್ ಹುತಾತ್ಮ ದಿನಾಚರಣೆದ ಹಿನ್ನೆಲೆ ಬೊಕ ಉದ್ದೇಶ ತೆರಿಪಾಯಿರು ಪಡ್ಡೈ ವಲಯದ IGP ಅಮಿತ್ ಸಿಂಗ್ ದಕ್ಷಿಣ ಕನ್ನಡ ಜಿಲ್ಲಾ SP ಯತೀಶನ್ KSRB ಕಮಾಂಡೆಂಟ್ BM ಪ್ರಸಾದ್ ಪಾಲ್ದಿತ್ತೊಂಡಿರು ಅವರಿಂದ ಪೊಲೀಸ್ ಹುತಾತ್ಮರ ಹೆಸರುಗಳು DCPಗಳು ಸಿಬ್ಬಂದಿಗಳೇ ಇತರೆ ಗಣ್ಯಮಾನ್ಯ ಈ ವರ್ಷ ಕೂಡ ನಾವು ಪೊಲೀಸ್ हरेंद्र कुमार सिंह हवलदार रामदेव यादव कांस्टेबल दिग्विजय कुमार कांस्टेबल सुधीर कुमार कांस्टेबल अरविंद एका हेड कांस्टेबल राम आशीष यादव हवलदार चौहान हेमराम कांस्टेबल सिकंदर सिंह कांस्टेबल सुकन राम ಕೇಳಿಕೊಳ್ಳಬಹುದಾದ ಒಂದು ಅವಕಾಶವನ್ನು ಬಳಸಿಕೊಂಡು credit for sir. I seek your kind permission to march up the commemoration for sir. ಕವಾಯತಿನ ಪ್ರಧಾನ ದಂಡನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ನಾರಾಯಣ ಪೂಜಾರಿ RP ದಕ್ಷಿಣ ಕನ್ನಡ ಜಿಲ್ಲೆ ಸುಶ್ರಾವ್ಯವಾದಂತಹ ವಾದ್ಯವೃಂದದ ನೇತೃತ್ವವನ್ನು ಶಿಸ್ತಿನ ಸಿಪಾಯಿಗಳಾಗಿ ಕಾಕಿಯನ್ನು ನಮ್ಮ ಧರ್ಮ ಅನ್ನುವ ರೀತಿಯಲ್ಲಿ ಪರಿಗಣಿಸಿ ಹಗಲು ರಾತ್ರಿ ಎನ್ನದೇ ಕಾರ್ಯನಿರ್ವಹಿಸ್ತಾ ಇರುವ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಸಿಬ್ಬಂದಿಗಳನ್ನು ವಿಶಾಲ ರೀತಿಯಲ್ಲಿ ನೋಡುವ ಒಂದು ಅನಿವಾರ್ಯತೆ ಇವತ್ತು ಭಾರತಕ್ಕೆ ಮತ್ತು ಪ್ರಪಂಚದ ಬೇರೆ ಬೇರೆ ಭಾಗದ ದೇಶಗಳಿಗೆ ಗೊತ್ತಾಗಿದೆ. ಸರ್ ಅವರು ಅಂಕಿಅಂಶ ಕೊಡ್ತಾ ಇರುವಾಗ ಈ ಅಂಕಿಅಂಶದ ಕೆಲವು ವಿಷಯಗಳನ್ನು ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಓದ್ಕೊಳ್ತಾ ಇದ್ದೆ. ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಅನಾರೋಗ್ಯ ಪೀಡಿತ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಕಡಿಮೆ ತೀರ್ಕೊಂಡವರು ಮತ್ತು ಮರಣ ಹೊಂದಿದವರು. ಸಾರ್ವಜನಿಕರ ನ್ಯಾಯಯುತವಲ್ಲದ ಚಟುವಟಿಕೆಗಳಿಂದ ಸಾಕಷ್ಟು ಜನ ಈ ದೇಶದಲ್ಲಿ ಅಧಿಕ ಜನ ಈ ದೇಶದಲ್ಲಿ 96% ಜನರು ಈ ದೇಶದಲ್ಲಿ ತಮ್ಮ ವೀರ ಮರಣವನ್ನು ಹೊಂದಿದ್ದಾರೆ. ಅದು ಈ ದೇಶದ ಬೇರೆ ಬೇರೆ ವಿಷಯಗಳನ್ನು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ನಮ್ಮ ದೇಶದ ಕುಟುಂಬ ನೋಡಿ ಮತ್ತು ಕುಟುಂಬ ವ್ಯವಸ್ಥೆಯನ್ನು ನೋಡಿ, ಕುಟುಂಬದಲ್ಲಿ ಯಾವುದೇ ಅಂಗ ಆಗಿರಲಿ, ತಂದೆ ತಾಯಿ ತಮ್ಮ ಅಕ್ಕ ತಂಗಿ ಯಾರೇ ಆಗಿರಲಿ, ಒಂದು ಜನವನ್ನು ಕಳ್ಕೊಂಡಾಗ ಅದು ಎಷ್ಟು ದೊಡ್ಡ ನೋವು ಅನ್ನುವುದು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರ್ತದೆ. ಅದು ಹೊರಗಡೆಯಿಂದ ನೋಡಿದವ್ರಿಗೆ ಕೇವಲ ಮಾಹಿತಿ ಮಾತ್ರ ಆಗಿರ್ತದೆ ಅಥವಾ ಕೆಲವು ಸಾರಿ ಅಂಕಿಅಂಶಗಳಾಗಿರ್ತದೆ. ಇವತ್ತಿನಿಂದ ಸುಮಾರು ಒಂದು 65 ವರ್ಷ ಹಿಂದೆ ಈ ದಿನ ನಮ್ಮ ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿ ಲಡಾಖ್ ಹಾಟ್ ಸ್ಪ್ರಿಂಗ್ಸ್ ಹತ್ರ ನಮ್ಮೊಂದು CRPF ಟುಕಡಿ ಮೇಲೆ ಚೈನಾ ಟ್ರೂಪ್ಸ್ ಅವರು ಒಂದು ಮಣ್ಣಾಂತಿಕ ಹಲ್ಲೆ ಮಾಡಿದರು. ಆವಾಗ ಶ್ರೀ ಕರಣ್ ಸಿಂಗ್ DCI ನೇತೃತ್ವದಲ್ಲಿ ಪೊಲೀಸ್ CRPF ಪೆಟ್ರೋಲಿಂಗ್ ಪಾರ್ಟಿ ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ರು. ಆವಾಗ ಅವರು ರಿಟೇಲಿಯೇಟ್ ಮಾಡಿದ್ದಾರೆ. ಆ ಜಾಗ
ನಿರ್ಜನ ಪ್ರದೇಶ ಮತ್ತು ಓಪನ್ ಇರೋದ್ರಿಂದ ಅವ್ರಿಗೆ ಅವ್ರು ರಿಟೇಲಿಯೇಟ್ ಮಾಡಿದ್ರು ಕೂಡ ಅವ್ರಿಗೆ ತಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬಚಾವ್ ಮಾಡಲಿಕ್ಕೆ ಆಗಲಿಲ್ಲ. ಆ ಘಟನೆಯಲ್ಲಿ ಶ್ರೀ ಕರಣ್ ಸಿಂಗ್ ಮತ್ತು ಅವರ ಜೊತೆಗೆ ಸುಮಾರು 10 ಜನ ಸಿಬ್ಬಂದಿಗಳು ತಮ್ಮ ಪ್ರಾಣದ ತ್ಯಾಗ ಮಾಡಿದ್ದಾರೆ. ಈ ಘಟನೆ ನಂತರ ಮುಂದಿನ ವರ್ಷ ಅಖಿಲ ಭಾರತೀಯ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಆ ದಿವಸಕ್ಕೆ ಪೊಲೀಸ್ ಹುತಾತ್ಮ ದಿನಾಚರಣೆ ಅಂತ ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಿಸಲಾಯಿತು. ತದನಂತರ ಪ್ರತಿ ವರ್ಷ ನಾವು 21 ಅಕ್ಟೋಬರ್ಗೆ ಪೊಲೀಸ್ ಹುತಾತ್ಮ ದಿನಾಚರಣೆ ಆಯೋಜನೆ ಮಾಡ್ತೀವಿ. ಕರೆದುಪೋಯಿನಕ್ಲಿನ ತ್ಯಾಗ ಬುಕ ಬಲಿದಾನ ನಮ್ಮ ದೇಶದ ಸಾರ್ವಭೌಮತೆಯನ್ನು ದಿರ್ತಪತ್ತರೆ ಕಾರಣ ಆತನೆಂದು ಒಡಿಪು ಜಿಲ್ಲಾ ಸತ್ರ ನ್ಯಾಯಾಧೀಶರು KS ಗಂಗಣ್ಣನವರ್ ಪಂತೆರು. ಒಡಿಪು ಜಿಲ್ಲಾ ಪೊಲೀಸ್ ಹುತಾತ್ಮ ದಿನಾಚರಣೆ ಆರ್ಪಾತಿರಿಯರು. ಒಡಿಪು ಜಿಲ್ಲಾ ಪೊಲೀಸ್ ಠಾಣೆಲಿಟ್ಟು ಪೊಲೀಸ್ ಪೆರೇಡ್ ಮೈದಾನುಡು ಪೊಲೀಸ್ ಹುತಾತ್ಮ ದಿನಾಚರಣೆ ನಡೆತುಂಡು. ಕರೆದುಪೋಯಿನಕ್ಲಿನ ಮರ್ಯಾದಿಗಾದ ಕಟ್ಟದಿನ ಹುತಾತ್ಮ ನೆಂಪುದ ತಾಣುಡು ಒಡಿಪು ಜಿಲ್ಲಾ ಸತ್ರ ನ್ಯಾಯಾಧೀಶರು KS ಗಂಗಣ್ಣನವರ್ ಪುರ್ಪಗುಚ್ಚಿ ಅರ್ಪಣೆ ಮಲ್ತಿರು. KS ಗಂಗಣ್ಣನವರ್ ಪಾತಿರ್ದು ಕರೆದುಪೋಯಿನಕ್ಲಿನ ತ್ಯಾಗ ಬುಕ ಬಲಿದಾನುಲು ನಮ್ಮ ದೇಶದ ಸಾರ್ವಭೌಮತೆಯನ್ನು ದಿರ್ತಪತ್ತರೆ ಕಾರಣ ಆತನೆಂದು ಪಂಡಿರು. ಜಿಲ್ಲಾ SP ಡಾಕ್ಟರ್ ಅರುಣ್ K ಪಾತಿರ್ದು 1951 ಅಕ್ಟೋಬರ್ 21ಕ್ಕೆ ಲಡಾಖ್ ಕೈತಲ್ ಭಾರತ ಬೊಕ್ಕ ಚೀನಾದ ಸೈನಿಕರ ನಡುಟು ನಡತಿನಂಚಿನ ಗುಂಡು ಕಾರ್ಯಾಚರಣೆಡು CRPF ಸೈನಿಕರು ತೀರ್ದಿತ್ತರು. ಆನಿಡ್ದು ದೇಶದೋರ್ಮೆಡು ಪೊಲೀಸರ್ನ ಮರ್ಯಾದಿಗಾದು ಪೊಲೀಸ್ ಹುತಾತ್ಮ ದಿನಾಚರಣೆ ಮಲ್ತೊಂದುಂಡು. ಕರಿನ 1 ವರ್ಷದ್ದು ದೇಶಡು 214 ಜನ ಪೊಲೀಸ್ ಅಧಿಕಾರಿಲು ಬೊಕ್ಕ ಪೊಲೀಸರು ಕರ್ತವ್ಯದ ಪೊರ್ತುಡು ಪ್ರಾಣಾರ್ಪಣೆ ಮಲ್ತಿದರು. ಐಟ್ ಕರ್ನಾಟಕದ 5 ಅಧಿಕಾರಿಲು ಬೊಕ್ಕ ಪೊಲೀಸರು ಉಲ್ಲೇರೆಂದು ಪಂಡಿರು. ಜಿಲ್ಲಾಧಿಕಾರಿ ಡಾಕ್ಟರ್ K ವಿದ್ಯಾಕುಮಾರಿ, ಕರಾವಳಿ ಕಾಪು ಪೊಲೀಸ್ ಪಟ್ಲಂದ ಮುಖ್ಯಸ್ಥರು ಮಿಥುನ್ HN, ಹೆಚ್ಚಿಗೆ SP ST ಸಿದ್ದಲಿಂಗಪ್ಪ, PA ಹೆಗ್ಡೆ ಈ ಪೊರ್ತುಡಿತ್ತರು. ಹುತಾತ್ಮರ ತ್ಯಾಗ ಮತ್ತು ಬಲಿದಾನಗಳು ನಮ್ಮ ದೇಶದ ಅಖಂಡತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುತ್ತೆ. ದೇಶ ಅಂದರೆ ಕೇವಲ ಒಂದು ಭೌಗೋಳಿಕ ನೆಲೆ ಜಡತ್ವದ ವಸ್ತುಗಳಿಂದ ಆದುದಂಥದ್ದಲ್ಲ. ಎಲ್ಲ ಮಾನವ, ಎಲ್ಲ ಸಂಕುಲಗಳು, ಪ್ರಾಣಿ, ಸಸ್ಯ, ಜೀವ ಜಗತ್ತುಗಳನ್ನೊಳಗೊಂಡಂತಹ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟಂತಹ ಹುತಾತ್ಮರ ಬಲಿದಾನಗಳನ್ನು ಇವತ್ತು ನಾವು ನೆನೆದುಕೊಂಡು ಆ ಬಲಿದಾನದ ಪ್ರಾಮುಖ್ಯತೆಯಿಂದ ನಮ್ಮ ದೇಶ ಮತ್ತು ಸಮಾಜದಲ್ಲಿ ಲಡಾಖ್ನ ಅಕ್ಷಯ್ ಚಿನ್ ಪ್ರದೇಶದಲ್ಲಿರುವ ಹಾಟ್ ಸ್ಪ್ರಿಂಗ್ಸ್ನಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅಂದಿನಿಂದ ಪ್ರತಿ ವರ್ಷವೂ ಅಕ್ಟೋಬರ್ 21ನೇ ದಿನವನ್ನು ಅವರ ಸ್ಮರಣಾರ್ಥ ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸಿ ತಮ್ಮ ಕರ್ತವ್ಯ ನಿರ್ವಹಣೆ ಸಮಯ ಪ್ರಾಣ ಕಳೆದುಕೊಂಡ ಪೊಲೀಸರು ಸ್ಮರಣೆ ಮಾಡುತ್ತಾ ಇಂದು ಕೂಡ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಶೂರತನದಿಂದ ಹೋರಾಟ ಸಮರ್ಥ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಸಲ್ಲಿಸುವುದು ನಿಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ. ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಸರ್ಕಾರಿ ಶಾಲೆಲಿನ ತಂಡಸ್ಲಿನ ನಿರ್ಮಲ ಮಲ್ಪನ ಕಾರ್ಯನು ಕೈಕದೆ ತೊಂದುಂಡು. ಸೋಮವಾರ ಕಾವೂರು, ಹೊಯ್ಗೆ ಬಜಾರ್ ಬೊಕ್ಕ ವಲೆನ್ಸಿಯಾ ಸರ್ಕಾರಿ ಶಾಲೆಲಿನ ಅಭಿವೃದ್ಧಿ ಮಲ್ತಿನ ತಂಡಸ್ಲಿನ ಉದಿಪನ್ನ ಮಲ್ತಿದರು. ಬೆಳ್ತಂಗಡಿ ತಾಲೂಕದ ದೀಪಕ್ G ಪನ್ಪುನಾರು ತಾಪನೆ ಮಲ್ತದಿನ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಸರ್ಕಾರಿ ಶಾಲೆಲಿನ ತಂಡಸ್ಲೆನು ನಿರ್ಮಲ ಮಲ್ಪುನ ಅಭಿಯಾನ ನಡಪಾಂದುಂಡು. ಸರ್ಕಾರಿ ಶಾಲೆಲಿನ ಹಾಳಾಯಿನ ಪಾಯಿಂಕಾನೆಲೆನು ಈ ಟ್ರಸ್ಟ್ ನಿರ್ಮಲ ಮಲ್ತೊಂದುಂಡು. ಈ ರಾಜಕೇಸರಿ ಶೌಚಾಲಯ ಸ್ವಚ್ಛತಾ ಅಭಿಯಾನುಡು ಈ ತೊರ್ತಿಗೆ ಪಾಕ ಸರ್ಕಾರಿ ತಂಡಸ್ಲೆನು ಸಜ್ಜಿ ಮಲ್ತದುಂಡು. ಸರ್ಕಾರಿ ಶಾಲೆಲಿನ ಸಜ್ಜಿ ಮಲ್ತಿನ ಪಾಯಿಂಕಾನೆಲೆನು ಉದಿಪನ ಮಲ್ಪನ ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನ ನಡಪಾಯಿನ ಕಾವೂರು ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ
ಶಾಲೆಡು ನಡೆತಂಡು. ಸರ್ಕಾರಿ ಶಾಲೆಲಿಡು ತಂಡಸ್ ನಿರ್ಮಲ ಇಜ್ಜಂದೆ ಜೋಕುಲು ಐತ ಕೈತಡೆ ಪೋಯರೆ ಆವಂದಿನ ಸ್ಥಿತಿಗತಿ ಉಂಡು. ಇಂದೆಡ್ದು ಪೊಂಜೋಕ್ಲಿಗೆ ಭಾರಿ ಸಮಸ್ಯೆ ಒಂದುಂಡು. ಇಂದೇನು ಗುಮನಗು ದಿತ್ತೊನ್ನ ಟ್ರಸ್ಟ್ ನಿರ್ಮಲ ಮಲ್ಪುನ ಕಾರ್ಯಗು ಜೈದುಂಡು. ಜಿಲ್ಲೆಡು 1200 ಹೆಚ್ಚ ಸರ್ಕಾರಿ ಶಾಲೆಲು ಇತ್ತದು. ಐಟ್ ಬಾರಿ ಕೆಟ್ಟದಿನ ಪಾಯಿಂಕಾನಲ್ಲಿನ 3 ವರ್ಷಡು ಸರಿ ಮಲ್ಪುನ ಉದ್ದೇಶ ಟ್ರಸ್ಟ್ ಗುಂಡು. ದಸರಾ ರಜತಾ ಪೊರ್ತುಡು 3 ಶಾಲೆಲಿಡು ಈ ಕಾರ್ಯ ಮಲ್ತದಿತ್ತದು. ಕಾವೂರು ಹೊಯ್ಗೆ ಬಜಾರ್ ಬೊಕ್ಕ ವಲೆನ್ಸಿಯಾ ಸರ್ಕಾರಿ ಶಾಲೆಲಿಡು ಸೋಮವಾರ ಉದೀಪನ ಕಾರ್ಯಕ್ರಮ ನಡೆತಂಡು. ಕುಡ್ಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟಿನೋ, ಕಾವೂರು ಕ್ಲಸ್ಟರ್ ಸಿಆರ್ಪಿ ದೀಪಿಕಾ ಶೆಟ್ಟಿ, ಎಸ್ಡಿಎಂಸಿ ಗುರುಕಾರ್ಯರು ಲಕ್ಷ್ಮಣ ಚಲವಾದಿ ಈ ಪೊರ್ತೊಡಿತ್ತಿರು. ನಮ್ಮ ಹಲವಾರು ಯೋಜನೆಗಳು ಏನಿವೆ, ಸರ್ಕಾರದ ಯೋಜನೆಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ. ಆದರೆ ಅನುಷ್ಠಾನ ಆದಂಥ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುವುದು ಹಲವಾರು ಸಂದರ್ಭದಲ್ಲಿ ನಮಗೆ ಕಷ್ಟ ಆಗ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಉದಾರ ದಾನಿಗಳು ಉದಾರವಾಗಿ ಎಷ್ಟೋ ಶೌಚಾಲಯಗಳನ್ನು, ಎಷ್ಟೋ ಕಟ್ಟಡಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಆದರೆ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಕಾಲಾಂತರದಲ್ಲಿ ನಿರ್ವಹಣೆಯ ಕೊರತೆಯಿಂದಾಗಿ ಅವುಗಳು ಹಲವಾರು ಸಂದರ್ಭದಲ್ಲಿ ಬಳಕೆಗೆ ಅಯೋಗ್ಯವಾಗಿ ಪರಿಣಮಿಸಲ್ಪಡುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೇವೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಭಾಳಷ್ಟು ಆಶ್ಚರ್ಯ ಉಂಟಾಯಿತು. ಈ ಶೌಚಾಲಯಗಳನ್ನು ಕ್ಲೀನ್ ಮಾಡಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರಲ್ಲ, ಇವರಿಗೆ ನಾವು ಸಹಕಾರ ಕೊಡದಿದ್ರೆ ಇದನ್ನು ನಾವು ಮಾಡುವಂಥ ದೊಡ್ಡ ತಪ್ಪಂತ ನನಗೆ ಅನಿಸಿತು. ಆಟ ತೂಪುನಕ್ಲಿನ ತೆಲಿಪವನಿಟ್ಟು ಬಾರಿ ಜಾಗೃತಿ ವಹಿಸೊಂದಿತ್ತಿನ ಬಂಟ್ವಾಳ ಜಯರಾಮ ಆಚಾರ್ಯರು ஒரு ಸಜ್ಜನ ಕಲಾವಿದರೆಂದು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಂತೆರು. ಉಡ್ಲಡ ಅಂಗಾರೆ ನಡಪಾಯಿನ ಬಂಟ್ವಾಳ ಜಯರಾಮ ಆಚಾರ್ಯ ನುಡಿ ನಮನ ಕಾರ್ಯಕ್ರಮಟು ಅರ್ಪಾತಿರಿಯರು. ಸೋಮವಾರ ಕಾಂಡೆ ಬೆಂಗಳೂರು ಕರೆದು ಪೋಯಿನ ಆಟದ ಪುದರ್ ಪೋಯಿ ತಮಾಷೆ ವೇಷದಾರು ಬಂಟ್ವಾಳ ಜಯರಾಮ ಆಚಾರ್ಯರಿಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂಗಾರೆ ಕುಡ್ಲದ ಎಸ್ಡಿಎಂ ಕಾನೂನು ಕಾಲೇಜ್ದ ಸಭಾಂಗಣೋಡು ನಡೆತಂಡು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿದ ಯಕ್ಷೋತ್ಸವ ಸಮಿತಿ ಬೊಕ್ಕ ಕುಡ್ಲದ ಯಕ್ಷಾಂಗಣ ನಡಪಾಯಿನ ಕಾರ್ಯಕ್ರಮಟು ಆಟದ ಕಲಾವಿದರು, ಸಂಘಟಕರು, ಯಕ್ಷೋತ್ಸವ ಸಮಿತಿದಕಲು ಯಕ್ಷಾಂಗಣದ ನುಡಿ ನಮನದೊಟ್ಟಿಗೂ ಶ್ರದ್ಧಾಂಜಲಿ ಸಂದಾಯರು. ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಪಾತಿರ್ದು ಜಯರಾಮ ಆಚಾರ್ಯರು ಸಜ್ಜನೆ ಬೊಕ್ಕ ಮಾತಿರಡಲ ಹೊಂದೊಂದು ಪೋಪುನ ಕಲಾವಿದರು. ಆಟ ತೂಪುನಕ್ಲಿನ ತೆಲಿಪಾವನೇಟೆ ಜಾಗೃತಿ ವಹಿಸೊಂದಿತ್ತೆರು. ಆರು ಕರೆದು ಪೋಯಿನವು ಯಕ್ಷಗಾನ ರಂಗಗೂ ದಿಂಜಾಯರ ಸಾಧ್ಯ ದಾಂತಿನ ನಷ್ಟ ಅಂದು ಪಂಡೆರು. ಯಕ್ಷಗಾನ ಕಲಾವಿದರು, ಸಾಹಿತಿ, ಸಂಘಟಕರು ಕದ್ರಾ ನವನೀತ ಶೆಟ್ಟಿ ಪಾತಿರ್ದು ಬಂಟ್ವಾಳ ಜಯರಾಮ ಆಚಾರ್ಯರನ ಭಸ್ಮಾಸುರ ವೇಷ ತುಯರನೆ ಬೇತನೆ ಪ್ರೇಕ್ಷಕ ವರ್ಗ ಇತ್ತಲು. ಒರಿ ಹಾಸ್ಯಗಾರೆಂದು ಗೊತ್ತಾವಂದಿನಂಚ ಆರು ಭಸ್ಮಾಸುರ ವೇಷೋಡು ಗೊಬ್ಬುದು ತೋಜಾವಂದಿತ್ತೇರೆಂದು ಪಂಡಿರು. ಯಕ್ಷಾಂಗಣದ ಸಂಚಾಲಕಿಯರು ಭಾಸ್ಕರ ಕುಕ್ಕೊಳ್ಳಿ ಪಾತಿರ್ದು ಇಂಚಿಪದ ದಿನಕ್ಲೆಡು 4 ಜನ ಕಲಾವಿದರೇ ನಮ ಅಗತೊಂದುಲ್ಲ. ಹಿರಿಯರ ತಲೆಮಾರು ಆಟೋಡು ಕಮ್ಮಿ ಆವೊಂದುಂಡು. ಯಕ್ಷಗಾನೋಡು ಭಾಗವತರಿಡಿದು ಬೊಕ್ಕ ಸ್ಥಾನ ಹಾಸ್ಯಗಾರರಿಗೆ ಉಂಡೊಂದು ಪಂಡಿರು. ಸಂಜಯ್ ಕುಮಾರ್ ಗೋಣಿಬೀಡು, ರವೀಂದ್ರ ರಾಯ್ ಹರೆಕಳ, ನಿವೇದಿತಾ ಶೆಟ್ಟಿ, ಲಕ್ಷ್ಮೀನಾರಾಯಣ್ ಹರೆಕಳ, ವಿಜೇತ್ ಶೆಟ್ಟಿ ಮಂಜನಾಡಿ ಈ ಪೊರ್ತುಡಿತ್ತರು. ಹಾಸ್ಯ ಎನ್ನುವುದು ಕೇವಲದ ಅಪಹಾಸ್ಯ ಅಲ್ಲ, ಅದೊಂದು ಗಣಪತಿಯ ಪೂಜೆ, ಅದೊಂದು ಯಕ್ಷಾರಾಧನೆಯ ಬಹಳ ಮುಖ್ಯವಾದಂಥ ಒಂದು ಪಾತ್ರ ಪೋಷಣೆ ಮಾಡಬೇಕಾದದ್ದು ಅಂತ ತಿಳ್ಕೊಂಡು ಬಹುಶಃ ಈ ರಂಗದಲ್ಲಿ ಕೆಲಸ ಮಾಡಿದಂಥ ಹಿರಿಯರ ಒಂದು ತಲೆಮಾರು ಬಹುಶಃ ಕ್ಷೀಣಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಬಹುಶಃ ಸಂಜಯ್ ಅಣ್ಣ ಎಲ್ಲ ಇದ್ದಾರೆ. ಅವರ ಕಾಲಕ್ಕೆ ಹಾಸ್ಯ ಕಲಾವಿದರು ಹೇಗಿತ್ತು, ಭಾಗವತರಿಗಿಂತ ನಂತರದ ಸ್ಥಾನ ಹಾಸ್ಯಗಾರರಿಗೆ. ಅದನ್ನು ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಸಭಾರಕ್ಷಣಕ್ಕೆ ಅನುಗುಣವಾಗಿ ಒಬ್ಬ ಹಾಸ್ಯಗಾರ ಅವನ ಕುಣಿತ ಇರ್ಬೋದು, ಅವನ ಮಾತುಗಾರಿಕೆ ಇರುವಂಥದ್ದು ಒಂದು ಶಿಸ್ತಿನ ಒಂದು ಚೌಕಟ್ಟಿನ ಒಳಗೆ ಹೇಗೆ ಬರ್ತಾ ಇತ್ತು ಅಂತ. ನಮ್ಮ ನಾಟ್ಯಶಾಸ್ತ್ರ ಪರಂಪರೆಯಲ್ಲಿಯೂ ಪ್ರಾಚೀನ
ಪಾಶ್ಚಾತ್ಯ ಪರಂಪರೆಯಲ್ಲಿ ಹಾಸ್ಯಗಾರ ಅಂತ ಇದ್ದಾನೆ, ಅದು ಹಾಸ್ಯ ಅಲ್ಲ, ಅದು ವೈಸ್ ಮ್ಯಾನ್, ವೈಸ್ ಫೂಲ್, ಹೆಡ್ಡನಾಗ ಮಾಡುವ ಮಹಾಬುದ್ಧಿವಂತ, ಅವನು ಉಪದೇಶಕ, ಜನರ ಅಂತರಂಗವು ಜನರ ಪರವಾಗಿ ಮಾತಾಡ್ತಾನೆ. ಇಡೀ ಕಥೆಯನ್ನು ಸನ್ನಿವೇಶವನ್ನು ಜನರೊಟ್ಟಿಗೆ ಜೋಡಿಸುವ ಕೆಲಸ ಮಾಡುವುದು ಭಾಗವತ ಮತ್ತು ಹಾಸ್ಯಗಾರ. ಒಂದು ಸಭೆಯ ಪರವಾಗಿ ಈಗಿನದು ಕೂಡ ಧ್ವನಿಸಿ ಮಾತಾಡಲಿಕ್ಕೆ ಹೆಚ್ಚು ಅವಕಾಶ. ತುಂಬ ಸ್ವಾತಂತ್ರ್ಯ ಮತ್ತು ತುಂಬ ಅಪಾಯಕಾರಿಯಾದದ್ದು ಎರಡು ರಸಗಳು, ಒಂದು ಶೃಂಗಾರ ಮತ್ತು ಹಾಸ್ಯ. ಅದು ಸ್ವಲ್ಪ ತಪ್ಪಿದರೆ ಎಲ್ಲೆಲ್ಲಿ ಹೋಗ್ತದೆ, ಆ ಎಚ್ಚರ ಬೇಕು. ವಿದೂಷಕ ಅಂತ ಅವನಿಗೆ, ವಿಶೇಷಣ ದೂಷಕ. ನಾಟ್ಯಶಾಸ್ತ್ರದಲ್ಲಿ ತುಂಬ ವಿವೇಚನೆ ಮಾಡಿದ್ದಾರೆ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಕೂಡ. ನಮ್ಮಲ್ಲಿ ಒಂದು ಆಕ್ಷೇಪ ಇದೆ, ಸಂಸ್ಕೃತ ಸಾಹಿತ್ಯದಲ್ಲಿ ಅಷ್ಟು ಒಳ್ಳೆಯ ವಿದೂಷಕತ್ವ ಇಲ್ಲ. ಅದನ್ನು ತುಂಬಿಸಿಕೊಟ್ಟದ್ದು ಸ್ಥಳೀಯ ರಂಗಭೂಮಿಗಳು. ಅಸ್ಸಾಂನಿಂದ ಶ್ರೀಲಂಕಾದವರೆಗಿರುವ ನಮ್ಮ ಬಯಲಾಟ ರಂಗಭೂಮಿ, ಯಕ್ಷಗಾನದ ಬೇರೆ ಬೇರೆ ರೂಪಗಳು. ಇದರ ಹಾಸ್ಯಗಾರನೇ ಒಂದು ದೊಡ್ಡ ಪ್ರಪಂಚ, ತುಂಬ ಸ್ಟಡಿ ಮಾಡ್ಬೋದು. ಅದರ ಮೇಲೆ ಗ್ರಂಥಗಳು ಕೂಡ ಬಂದಿದೆ. ಗೋಪಾಲಕೃಷ್ಣ ಆಸ್ತ್ರನವರು ಜಯರಾಮ ಎಲ್ಲಂಜಿ ಒಂಜಿ ಭಸ್ಮಾಸುರ ಅನ್ಬೋದು, ಯಾನ ಭಸ್ಮಾಸುರ ಅಂತ ಕೇಳಿ ನೀಯೇ ನಿನ್ನನೆ ಭಸ್ಮಾಸುರ ಅವರು. ಆ ಆಟ ನಾನು ನೋಡಿದ್ದೇನೆ. ಗೋಪಾಲಕೃಷ್ಣ ಆಸ್ತ್ರನರ ಅಪೇಕ್ಷೆಯ ಮೇರೆಗೆ ಆಗ ಹಾಸ್ಯಗಾರನಾಗಿದ್ದ ಜಯರಾಮಾಚಾರ್ಯರು ಅವರ ಭಸ್ಮಾಸುರನ ನೋಡಲಿಕ್ಕೆ ಒಂದು ವರ್ಗ ಇತ್ತು ಆ ದಿವಸ. ಎಂಚ ಜಯರಾಮಾಚಾರ್ಯ ಭಸ್ಮಾಸುರ ಎಂಚ ಮಲ್ಪೇರಿ, ಯಾವುದೇ ಹಾಸ್ಯಗಾರ ಅಂತ ಅನಿಸದ ಹಾಗೆ ಒಂದು ಹಿರಿಯ ಕಲಾವಿದರು ಭಸ್ಮಾಸುರನ ಹೇಗೆ ಮಾಡಬಹುದು ಆ ರೀತಿಯಾಗಿ ಮಾಡಿ ತೋರಿಸಿದ ಆ ದಿನ ನನಗೆ ಈಗಲೂ ನೆನಪಿದೆ. ನಮ್ಮ ಕುಡ್ಲಾ ಚಾನೆಲ್ ಮಾರ್ನಿಮಿದ ಪೊರ್ತೊಡು ದೀವನ್ನ ನಮ್ಮ ಕುಡ್ಲಾ ಅಂಚನ್ ಗಾರ್ಮೆಂಟ್ಸ್ ನವರಂಗ್ ಪಂತೊಡು ಗೆಂದಿನ ಕ್ಲಿಗ್ ಇನಾಮ್ ಪಟ್ಟುನಲೇಸು ಬಂಟ್ವಾಳ ಬೈಪಾಸ್ ಮಾರ್ಗದ ಅಂಚನ್ ಗಾರ್ಮೆಂಟ್ಸ್ ಅಡು ನಡೆತಂಡು. ವರ್ಷಲ ಅಂಚನ್ ಗಾರ್ಮೆಂಟ್ಸ್ ತಾನಿಲಿಟ್ಟು ಮಾರ್ನಿಮಿದ ಒರ್ಮ ದಿನ ಪೊಂಜು ನಕ್ಲಿಗು ಒರ್ಮ ಬಣ್ಣದ ಸೀರೆ ತುತ್ತುದು ಕೂಟದಕುಲು ಫೊಟ್ಟದೆಪ್ಪಾದು ನಿಚ್ಚಲ ವಾಟ್ಸಪ್ ಕಡ ಪುರ್ದು ಕೊರ್ಪುನ ಪಂತನು ನಮ್ಮ ಕುಡ್ಲಾ ಚಾನೆಲ್ ನಡಪಾವನ್ ಬೈದಂಡು. ಬಂಟ್ವಾಳ ಬೈಪಾಸ್ ಮಾರ್ಗದ ಅಂಚನ್ ಗಾರ್ಮೆಂಟ್ಸ್ ಹೊಸ ಅಂಗಡಿಡು ಪಂತೊಡು ಗೆಂದಿನಕ್ಲಿಗು ಇನಾಮ್ ಪಟ್ಟುನ ಕಾರ್ಯಕ್ರಮ ನಡೆತಂಡು. ಸಮಾಜ ಸೇವೆ ಮಲ್ತದ್ಲ ಗುರ್ತ ಮಲ್ತೊನ್ನ ಅಂಚನ್ ಅಣ್ಣಮಿಗ್ಗೆ ನಕ್ಲಿನ ಕುಟುಂಬ ಅಪ್ಪೆಮ್ಮನ ಆಶೀರ್ವಾದದೊಟ್ಟುಗೂ ಕಾರ್ಯಕ್ರಮ ಉದಿಪನ ಮಲ್ತದು ಇನಾಮ್ಲೆನ್ ಪಟ್ಟಿಯರು. ನಮ್ಮ ಕುಡ್ಲಾ ಅಂಚನ್ ಗಾರ್ಮೆಂಟ್ಸ್ ನವರಂಗ್ ಪಂತೊಡು ಸಾರಗಟ್ಲೆ ಜನ ತನ್ಕುಲಿನ ಫಟಕಡ ಪುಡ್ದು ಪಂತೊಡು ಪಾಲ್ದಿತ್ತೊಂಡಿರು. ನೆಟ್ಟು ಅಜತದು ಒರ್ಮ ಕೂಟದಕ್ಲಿಗೆ ಇನಾಮ್ ಪಟ್ಟದುಂಡು. ಮಂಜಲ್ ಬಣ್ಣದ ಸೀರೆಡು ಕುಡ್ಲಾ ಪಂಪ್ ಎಲ್ದ ಭ್ರಾಮರಿ ಕೂಟ, ಪಚ್ಚ ಸೀರೆಡು ಬಂಗೇರ ಫ್ಯಾಮಿಲಿ ಪೂಂಜಲಕಟ್ಟೆ, ಬೊನ್ನೆ ವರ್ಣುಡು ಕರಿಮೋಡು ಕಾಮಿನಿ ಬಳಗ ಕುಡ್ಲ, ಚಿತ್ತಪುಳಿ ಬಣ್ಣುಡು ಸಮೃದ್ಧಿ ಬೊಕ್ಕ ಟೀಮ್ ಶಕ್ತಿನಗರ ಕೂಟ, ಬೊಳಿಯ ವರ್ಣುಡು ಶಿವಗಿರಿ ಕೂಟ ಬಂಟ್ವಾಳ, ಕೆಂಪು ಬಣ್ಣುಡು ಮಂಜೇಶ್ವರ ಫ್ರೆಂಡ್ಸ್ ಮಂಜೇಶ್ವರ, ನೀಲಿ ಬಣ್ಣುಡು ಮಾನಸ ಬೊಕ್ಕ ಟೀಮ್ ಹೊಸಬೆಟ್ಟು, ನೇರುಲ್ ಬಣ್ಣುಡು ಸುಪ್ರಭಾ ಬೊಕ್ಕ ಬಳಗ ತಿಂಗಲಾಡಿ ಅಜಿಲ ಮೊಗೇರ್, ಗುಲಾಬಿ ಬಣ್ಣುಡು ಟೀಮ್ ಜ್ಯೋತಿಷ್ಮತಿ ಮರುಳಿ ಕೂಟ ಇನಾಮ್ ಗೆಂದದಂಡು. ಅಂಚನ್ ಗಾರ್ಮೆಂಟ್ಸ್ ತಾನಿಲಿಟ್ಟು ನವರಂಗ್ ಪಂತೊಡು ಗೆಂದಿನಕ್ಲಿಗ್ 5,000 ರೂಪಾಯಿ ಪಣವು ಬೊಕ್ಕ ಫಲಕ ಕುರ್ದು ಮರ್ಯಾದೆ ಮಲ್ತೆರು. ಅಂಚನ್ ಗಾರ್ಮೆಂಟ್ ಸಂಸ್ಥೆದ ಯಜಮಾನರು ಪಿಲಿಕಾಜೆ ಗುತ್ತು ಕೊರಗಪ್ಪ ಪೂಜಾರಿ, ಶ್ರೀಮತಿ ವಸಂತಿ ಪೂಜಾರ್ದಿ, ಪುರುಷೋತ್ತಮ್ ಅಂಚನ್, ಪ್ರಕಾಶ್ ಅಂಚನ್, ಶೇಖರ ಅಂಚನ್, ಸರಿತಾ ಅಂಚನ್ ಬೊಕ್ಕ ಆಕ್ಲಿನ ಕುಟುಂಬ ಸಂಸಾರ ಸಂಸ್ಥೆಡು ಕೆಲಸ ಮಲ್ಪನಕುಲು ಕಾರ್ಯಕ್ರಮಟು ಪಾಲ್ದಿತ್ತೊಂಡಿರು. ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ನವರಂಗ್ ಕಾರ್ಯಕ್ರಮ ನಡಪಾದುಕೊನ್ನ ನಮ್ಮ ಕುಡ್ಲದ ಚಂದ್ರಿಕಾ ನಾಗರಾಜ್, ಕಾರ್ಯಕ್ರಮದ ಮುಖ್ಯಸ್ಥರು ಸುರೇಖಾ ಶೆಟ್ಟಿ ಕಾವೂರು ಈ ಪುರ್ತೊಡಿದ್ದರು. ನಮ್ಮ ಕುಡ್ಲಾ ಚಾನೆಲ್ದ ಸಿಒ ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಮಲು ವಸ್ತಿಜ್ಜಾದಿನ ಪರಿಸರ ಮಲ್ಪೆರೆ ಜನಕುಲು ಬೊಕ್ಕ ಜಮಾದಕುಲು ಪುಣ್ಯವೊಡೊಂದು ಖತೀಬ್ ರಿಯಾಜ್ ಅಬುಬಕರ್ ರಿಹ್ಮಾನಿ ಪಂತೆರು ಬೋಳಿಯಾರಡು ಸಂಯುಕ್ತ ಜಮಾಹತ್ ಒಕ್ಕೂಟ ಉದಿಪನ ಕಾರ್ಯಕ್ರಮಟ್ಟು 6 ದಿಕ್ಸೂಚಿ ಭಾಷಣ ಮಲ್ತೆರು.
ಉಳ್ಳಾಲ ಬೋಳಿಯಾರ್ ಸುತ್ತಮುತ್ತದ ಎನ್ಮ ಜಮಾತ್ಲಿನ ಜೊತೆ ಸೇರಿಗೆಡ ಅಮಲು ವಸ್ತಿಜ್ಜಾದಿನ ಪರಿಸರದ ಉದ್ದೇಶದೊಟ್ಟಿಗೂ ಕಟ್ಟದಿನ ಸಂಯುಕ್ತ ಜಮಾತ್ ಒಕ್ಕೂಟ ಬೋಳಿಯಾರ್ದ ಉದಿಪನ ಬೊಕ್ಕ ಪದಾಧಿಕಾರಿಲು ಅಧಿಕಾರದೆತ್ತೊನ್ನ ಕಾರ್ಯಕ್ರಮ ಬೋಳಿಯಾರಡು ನಡೆತಂಡ ಅಮ್ಮೆಂಬಳ ಕೇಂದ್ರ ಜುಮ್ಮಾ ಪಳ್ಳಿದ ಖತೀಬ್ ಅಸ್ಸಯಾದ್ ಅಮೀರ್ ಅಸ್ಸಕಾಫ್ ತಂಗಳ್ ದುಂಬಾಳ್ತೆಡು ಮೌಲಿದ್ ಮಜ್ಲೀಸ್ ನಡೆತಂಡ ಪದಾಧಿಕಾರಿಲು ಅಧಿಕಾರದೆತ್ತೊಂಡೆರು ಒಕ್ಕೂಟದ ಹೊಸ ಲೋಗೋ ಬಿಡುಗಡೆ ಮಲ್ತಂಡು ಮೊಹಿಯುದ್ದೀನ್ ಜುಮ್ಮಾ ಪಳ್ಳಿ ಬೋಳಿಯಾರ್ದ ಖತೀಬ್ ರಿಯಾಜ್ ಅಬುಬಕ್ಕರ್ ರಿಹ್ಮಾನಿ ದಿಕ್ಸೂಚಿ ಭಾಷಣ ಮಲ್ತದು ಅಮಲ್ ವಸ್ತಿ ಇಜ್ಜಾಂದಿನ ಪರಿಸರ ಮಲ್ಪರೆ ಜನಕುಲು ಬೊಕ್ಕ ಜಮಾತ್ ಪುಣೆಯೋಡೊಂದು ಪಂಡಿನ ಆರು ಇಂದೆಕಾದು ವಾಮತ ಕಾರ್ಯಕ್ರಮಲಿನ ದೀವನೊಲಿಂದು ಆರ್ತಿರಿಪಾಯಿರು ಸುಬ್ಬಗುರಿ ಜಮಾತ್ ಖತೀಬ್ ಮೊಹಮ್ಮದ್ ಸೈಫುಲ್ಲಾ ಸಾದಿ ಅಲ್ ಅಫ್ಲಾಲಿ ಬೊಕ್ಕ ಕುಕ್ಕೊಟ್ಟು ಜುಮ್ಮಾ ಪಳ್ಳಿದ ಖತೀಬ್ ನಾಸಿರ್ ಅಜಾರಿ ಅಲ್ ಮುರ್ಷಿದಿ ಎಡ್ಡೆಪ್ಪು ಬೈಕಿಯರು. ಅಂಗಳ ಮನೆತನ ಅಂಗಳ ಪೈಸರ ಪವರ್ ಅಂಗಳೇ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಮಾತ್ರ ಕಾಟಿಟ್ಟು ಗೊಂತಿನಿಟ್ಟುം ഇല്ലാത്ത പോലെ ആക്കടെ ആ ഒരു ദുരഭിമാനത്തെ കൈവിടും. നൈജത്തെ എന്ത്ര ഉണ്ട റിയാലിറ്റി എന്ത്ര ഉണ്ട അതിനെ ഞങ്ങൾ ഫസ്റ്റ് അർത്ഥ ആക്കിയിട്ട് നന്നെ കൊണ്ട് സാധ്യ ആവില്ലെങ്കിൽ ഞാൻ എന്ത്ര ആക്കണു ചൊല്ല പോലത്തെ തീരുമാന തെരഞ്ഞങ്ങളുടെ നേതാരന്മാരുടെ കേൾക്കണം. ಕಾರಣ ಇದು ಸ್ವರ್ಗತ್ತಿಗೆ ಎತ್ತೋಣ ಅಲ್ಲ ನಂಗೆ ನರಗತ್ತಿಗೂ പോവಣ ചൊല്ല പോലത്തെ ഒരു വലിയ വിഷയമായിട്ടിക്കണം. അള്ളാഹു ഞങ്ങൾക്ക് തന്നണിക്കെത്ത ആയുസ്സിരെ ഞങ്ങ ആയത്ര വേഗ അനാരോഗ്യത്തുകും കിടത്തിത്തിലാവുടെ പോലത്തെ ಬೆಡ್ಡಲ್ಲಿ ಕೆಡಕೊಣಾಯಿ ಪೋಲ್ತೆ ಒಂದು ಅವಸ್ಥೆಗೆ ಎತ್ತುಪಾಟೋಣ ಬೇಂಡೆ ಸೊಳ್ಳ ಪೋಲ್ತೆ ತೀರ್ಮಾನ ಆಯ್ತಿಕೆಡು. ಸಮಾಜದ ಅತಿ ದೊಡ್ಡ ಪಿಡುಗು ಲಹರಿ ವಸ್ತುಗಳ ಉಪಯೋಗ. ಇದು ದಿನೇ ದಿನೇ ನಮ್ಮ ಪರಿಸರದಲ್ಲಿ ಹೆಚ್ಚಾಗತೊಡಗಿದಾಗ ಕೆಲವರು ಇದರ ಭವಿಷ್ಯ ಏನಾಗಬಹುದು ಎಂಬ ವಿಷಯದಲ್ಲಿ ಗಂಭೀರವಾಗಿ ಆಲೋಚಿಸಿ ಸಮಾಲೋಚನೆ ಮಾಡಿ ಇದಕ್ಕಿಂತ ಮೊದಲು 3 ಸಿಟ್ಟಿಂಗ್ಗಳು ನಡೆದಿದೆ. 3-4 ಗೊತ್ತಿಲ್ಲ, ತುಂಬ ಸಿಟ್ಟಿಂಗ್ಗಳು ನಡೆದಿರ್ಬೋದು. ನನಗೆ ಗೊತ್ತಿರುವ ಹಾಗೆ ನಾನು ಹೇಳಿದೆ ಅಷ್ಟೇ. ಈ ಒಂದು ಸಿಟ್ಟಿಂಗ್ನಲ್ಲಿ ಆಸೂತ್ರಿತವಾಗಿ ನಮ್ಮ ಮಹಲ್ಲುಗಳಿಂದ ಈ ಒಂದು ಪಿಡುಗನ್ನು ಹೇಗೆ ಬೇರಿನಿಂದ ಕಿತ್ತೆಗೆಯಬಹುದು ಎಂಬ ವಿಷಯದಲ್ಲಿ ಗಂಭೀರವಾಗಿ ಆಲೋಚಿಸಿ ಇದೊಂದು ಪ್ರಥಮ ಹಂತ. ಇನ್ನು ಹಲವು ಹಂತಗಳು ನಮ್ಮ ಮುಂದೆ ಇದೆ. ಇಲ್ಲೂ ಯಶಸ್ವಿ ಕಾಣಬೇಕಾಗಿದೆ. ಇದಕ್ಕೆ ಬೇಕಾಗಿ ದುಡಿದ, ಆಲೋಚಿಸಿದ, ಸಮಾಲೋಚನೆ ಮಾಡಿದ, ಇದಕ್ಕೆ ಬೇಕಾಗಿ ಎಲ್ಲ ಸಂದರ್ಭದಲ್ಲೂ ಇದನ್ನು ಮುಂದುವರಿಸುತ್ತಿರುವಂತಹ ಒಂದು ತಂಡ ಇದೆ. ಅಲ್ಲಾಹು ತಾಲಾ ಅವರ ಈ ಪ್ರವೃತ್ತಿಯನ್ನು ಒಂದು ಇಖ್ಲಾಸ್ ಇರುವಂತಹ ಪ್ರವೃತ್ತಿಯಾಗಿ ಅಲ್ಲಾಹು ಸ್ವೀಕಾರ ಮಾಡಲಿ ಎಂದು ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನೆಲೆಟ್ಟು 35ನೇ ಹೊಸ ಘಟಕ ಯುವವಾಹಿನಿ ಪೆರ್ಮಂಕಿ ಘಟಕ ಉದೀಪನ ಲೇಸು ಕೊಂಬೆಲ್ದ ವಿಶಾಲ್ ಗಾರ್ಡನ್ ನಡೆತಂಡ ಬೊಂಡಂತಿಲ ತಾರಿಗುಡ್ಡೆದ ಶ್ರೀಮತಿ ಬೇಬಿ ಪೂಜಾರಿಯರಿಗೂ ಇಲ್ಲು ಕಟ್ಟಾದಿತ್ತದು ಒಂದುವೇ ಪೊರ್ತುಡು ಇಲ್ಲು ಬುಡ್ದು ಕೊರಿಯರು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನೆಲೆಟ್ಟು 35ನೇ ಹೊಸ ಘಟಕ ಯುವವಾಹಿನಿ ಪೆರ್ಮಂಕಿ ಘಟಕ ಉದಿಪನ ಲೇಸು ಕೊಂಬೆಲ್ದ ವಿಶಾಲ್ ಗಾರ್ಡನ್ ನಡೆತಂಡ ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಹರೀಶ್ ಕೆ ಪೂಜಾರಿ ಗುರ್ಕಾರ್ಮಿಡು ಕುಡ್ಲದ SRR ಮಸಾಲಾ ಇಂಡಸ್ಟ್ರೀಸ್ ದ ಯಜಮಾನರು ಶೈಲೇಂದ್ರ ವೈ ಸುವರ್ಣ 35ನೇ ಪೆರ್ಮಂಕಿ ಘಟಕ ಉದಿಪನ ಮಲ್ತೆರು. ಘಟಕದ ಹೊಸ ಗುರ್ಕಾರ್ಯರು ದಿನೇಶ್ ಕುಮಾರ್ ಬಜಿಲೊಟ್ಟು, ಒತ್ತು ಗುರ್ಕಾರ್ಲು ಶಶಿಕುಮಾರ್ ಬೊಕ್ಕ ದಯಾವತಿ ಸುರೇಶ್ ಮಲ್ಲೂರು ಕಾಣ, ಕಾರ್ಯಂತಿರ್ ಕೀರ್ತಿರಾಜ್ ಕರಂದಾಡಿ, ಪಣವಾಧಿಕಾರಿ ಭವಾನಿ ಶಂಕರ್ ಬೊಕ್ಕ ಬಾಕಿದ ಪದಾಧಿಕಾರಿಗಳು ಅಧಿಕಾರದೆತ್ತೊಂಡೆರು. ಕರ್ನಾಟಕ ಧಾರ್ಮಿಕ ಪರಿಷತ್ದ ದುಂಬದ ಸದಸ್ಯರು ಪದ್ಮನಾಭ ಕೋಟ್ಯಾನ್, ಗೆಜ್ಜಗಿರಿ ನಂದನ ಬಿತ್ತಲ್ದ ದೇಯಿ ಬೈದಿದಿ ಕೋಟಿ ಚೆನ್ನಯ್ಯ ಮೂಲ ಸ್ಥಾನದ ಒತ್ತು ಗುರ್ಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಮಲ್ಲ ಬಿನ್ನೆರಾದು ಪಾಲ್ದೆತ್ತೊಂಡೆರು. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ನಾಯಕರು ಪಾಲ್ದೆತ್ತೊಂಡೆರು. ಯುವವಾಹಿನಿ ಕೇಂದ್ರ ಸಮಿತಿದ ನಿಲೆಟ್ಟು ಬೊಂಡಂತಿಲ ತಾರಿಗುಡ್ಡೆದ ಶ್ರೀಮತಿ ಬೇಬಿ ಪೂಜಾರಿಯರಿಗೂ ಇಲ್ಲು ಕಟ್ಟಾದಿತ್ತದು ಒಂದುವೇ ಪೊರ್ತುಡು ಇಲ್ಲು ಬುಡ್ದು ಕೊರಿಯರು.
ಬೇತೆ ಬೇತೆ ವಲಯಡು ಸಾಧನೆ ಮಲ್ತಿನ ಸಮಾಜದ ಜವಣೆರೆಗ್ ಲೇಸುಡು ಮರ್ಯಾದಿ ಸಂದಾಯ್ತ ಮಲ್ತಿರು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಮಲ್ಲೂರ್ದ ಗುರ್ಕಾರ್ಯರು ರಾಜಾರಾಮ್ ಕೋಟ್ಯಾನ್, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಭಜನಾ ಮಂದಿರ ಪೆರ್ಮಂಕಿದ ಗುರ್ಕಾರ್ಯರು ಪ್ರವೀಣ್ ಅಂಚನ್, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗುರುನಗರ ಸತ್ತಿಕಲ್ದ ಗುರ್ಕಾರ್ಯರು ದೀಕ್ಷಿತ್ ಪೂಜಾರಿ, ಉದ್ಯಮಿ ದಯಾನಂದ ಬಂಗೇರ ಹೊಯ್ಗೆಮಾರ್ ಬೊಂಡಂತಿಲ, ವಕೀಲರು ಟಿ.ಎನ್. ಪೂಜಾರಿ, ಯುವವಾಹಿನಿ ಸಲಹೆಗಾರರು ಡಾಕ್ಟರ್ ಎನ್.ಟಿ. ಅಂಜನ್, ಯುವವಾಹಿನಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರು ಜಗದೀಶ್ ಚಂದ್ರ ಡಿಕೆ, ಸಂಘಟನಾ ಕಾರ್ಯಂತರು ಪ್ರಸಾದ್ ಪಾಲನ್, ಸಮಾಜ ಸೇವಾ ನಿರ್ದೇಶಕರು ಜಯರಾಮ್ ಪೂಜಾರಿ ಪಾಲ್ದೆತ್ತೊಂಡಿರು. ಈ ವರ್ಷ ಯುವವಾಹಿನಿ ಕೇಂದ್ರ ಸಮಿತಿಗೆ 2 ಹೊಸ ಘಟಕಗಳು ಸೇರೋಣ. ಕೆಲವೇ ತಿಂಗಳ ತುಂಬು ಗ್ರಾಮ 34ನೇ ಘಟಕವಾದ ಗ್ರಾಮ ಚಾವಡಿ ಕೋಡಾಜ ಘಟಕ ಉದೀಪನಾಡು. ಇನ್ನು ನಮ್ಮ 35ನೇ ಘಟಕವಾದ ಪೆರ್ಮಂಟಿ ಘಟಕ ನೀವು ಉದೀಪನಾಗಿ ನಮ್ಮ ಪುರ ಸೇರಿದ ಯುವವಾಹಿನಿ ಸಂಸ್ಥೆ ಬಂಡ ಈ ನಾಯಕ ಪ್ರತಿ ವರ್ಷ ಹೊಸ ಹೊಸ ಅಧ್ಯಕ್ಷರನ್ನಾಗಲಿ ಮತ್ತು ನಾಯಕರಲ್ಲಿ ತಯಾರು ಮಾಡ್ಕೊಂಡಿದ್ದಲ್ಲಿ ಕಾರ್ಖಾನೆ ಪಂಡರ ತಪ್ಪವನ್ನು ನಮ್ಮನೆ ಹಾಲ್ ನಂಗೆ ಒಂದು ಇಂಚಿನ ಒಂಜಿ ಉದ್ಘಾಟನೆ ಮಾಡ್ಕೊಂಡು ಈ ಸಂದರ್ಭ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಒಂಜಿ ಮಲ್ತು ಕೊಡ್ತಾರೆ ಕಣ್ಣಿಂದ ಭಾರಿ ಒಂಜಿ ಮನಸ್ಸಿಗೆ ಭಾರಿ ಉಲ್ಲಾಸ ಆಗುವುದು. ಇಂದು ಜನಾರ್ದನ್ ಪೂಜಾರರು ಮಾರ್ಗದರ್ಶಕ ಜನಾರ್ದನ್ ಪೂಜಾರರು ಓಪನ್ ಮಾಡ್ತಿದ್ದ ಹಾಲ್ ಅವಳು ಒಂದು ಎಡ್ಡೆ ಒಂಜಿ ಸಂದರ್ಭ ತೆಗೆದಿತ್ತು. ಅಸಕ್ತರಿಗೆ ಆರೋಗ್ಯ ಜನಗಳಿಗೆ ವಿದ್ಯೆ ಜನಗಳಿಗೆ ಪೂರ ವಿದ್ಯಾದ ಸ್ಟೂಡೆಂಟ್ನಗಳಿಗೆ ಪೂರ ವಿದ್ಯೆ ಕಲ್ಪನಾ ಜೋಕ್ಲೆಗೆ ಪ್ರತಿಯೊರಿಗೆಲ್ಲ ಒಂಜಿ ಸಹಕಾರ ಮಲ್ತದೆ. ಐತ ಮಿತ್ತು ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪಂಪಿನ ಪ್ರತಿ ಫೀಲ್ಡ್ ಇಡ್ಲ ಬೇಲೆ ಮಲ್ತೊಂದು ಒಂಜಿ ಶಾಂತ ರೀತಿಡ್ ಒಂಜಿ ಸಮಾಜ ಕಟ್ಟುನ ಬೇಲೆ ಮಲ್ತೊಂದುಲ್ಲೇರು. ಇನಿ 34 ಘಟಕದ್ದು 35 ಘಟಕನ ಅವಲ 35 ಘಟಕ ಪೆರ್ಮಂಕಿದ ಘಟಕ ನಮ್ಮ ನೀರು ಬೊಂಡಂತಿಲ ಉಲೈಬೆಟ್ಟು ಮಲ್ಲೂರು ಮೂಜಿ ಗ್ರಾಮ ಸೇರಿದು ಇನಿ ಪೆರ್ಮೈ ಘಟಕ ಒಂಜಿ ಉದೀಪನ ಇನಿ ಶೈಲಣ್ಣನ ಈ ಹಾಲ್ ನಡೆದನು. ಇನಿ ಅತ್ಯಧಿಕ ಸಂಖ್ಯೆಯಲ್ಲಿ ಇನಿ ಮೆಂಬರ್ಶಿಪ್ ನಮ್ಮದು ಆತನ 100 ವರ್ಷದ ತುಂಬು ನಮ್ಮ ಸಮಾಜದ ಒಂಜಿ ಏಳಿಗೆಗಾಗಂದೇ ಪಡೆದ ನಾರಾಯಣ ಗುರುಗಳು ಏಪ ನಮ್ಮ ಪಾದಸ್ಪರ್ಶ ನಮ್ಮ ಮಂಗಳೂರಿಗೆ ಬತ್ತೆರ ಆನೇಳು ಬೊಕ್ಕ ನಮಕ್ ಒಂಜಾತ ರೀತಿಯ ನಮ್ಮ ಸಮಾಜದ ಬದಲಾವಣೆಗಳು ನಮ್ಮ ಸಮಾಜದ ಬೆಳವಣಿಗೆಗಳು ಅವರ ಕಾರಣ ಆತನ ಪಂಡ್ರೆ ಭಾರಿ ಸಂತೋಷ ಆಗ್ಬಿಟ್ಟು ಬಂದಿಲ್ಲ. ಇನಿ ನಾರಾಯಣ ಗುರುಗಳು 1 ವರ್ಷದ ಬತ್ತದ ಕುದ್ರೋಳಿ ದೇವಸ್ಥಾನದ ಒಂಜಿ ಕುದ್ರೋಳಿ ದೇವಸ್ಥಾನ ಎಂಚ ನಮ್ಮ ಮಲ್ಪೊಲಿ ಬಂದಂಚತ್ ನಾವು ಒಂಜಿ ಅಭಯನ ಕೊರಿಯರ ಅಂಚನೆ ನಮ್ಮ ಉಡುಪಿ ಕ್ಷೇತ್ರ ಇರ್ಬೋದು ವಿಶ್ವನಾಥ ಕ್ಷೇತ್ರ ನಮ್ಮ ಮೂಲ ಮಲ್ಪೊಲಿ ಉಂಟು ನಮ್ಮ ಸಮಾಜ ಉಡುಪಿ ಜಿಲ್ಲೆ ಇಡ್ಲ ಒಂಜಿ ಆವಡೆ ಬಂದಂಚ ಒಂಜಿ ಚಿಂತನೆ ಅದಿ ಒಂದು ಆಣಿದ ಉಡುಪಿ ವಿಶ್ವನಾಥ ಕ್ಷೇತ್ರ ಎಲ್ಲ ಮಲ್ತಿನವು ನಮಗೆ ಮಾತೆಲ್ಲ ಗೊತ್ತುಂಟು ಬಂದಿಲ್ಲ. ಕನ್ನಡ ಸಾಹಿತ್ಯಗೂ ಬಾರಿ ಮಲ್ಲ ಕೊಡುಗೆ ಕೊಡ್ತಿನ ಆ ಗೌ ಕೆನ್ನಿಗೋಳಿಯರ್ನ ಸಾಹಿತ್ಯ ಹೆಚ್ಚ ಪ್ರಚಾರಗೂ ಬರೋಡುಂದು ಡಾಕ್ಟರ್ ಹರಿಕೃಷ್ಣ ಪುನರೂರು ಪಂತೆರು ಕೆನ್ನಿಗೋಳಿಡು ಆ ಗೌ ಕೆನ್ನಿಗೋಳಿಯರ್ನ ಶತಮಾನೋತ್ಸವ ಆಚರಣೆಡು ಆರ್ಪಾತಿರಿಯರು. ಕನ್ನಡ ಸಾಹಿತ್ಯ ಪರಿಷತ್ ಮುಲ್ಕಿ ತಾಲೂಕು ಘಟಕದ ನಿಲೆಟ್ಟು ಕಿನ್ನಿಗೋಳಿಡು ಆ ಗೌ ಕಿನ್ನಿಗೋಳಿಯರ್ನ
ಜನ್ಮ ಶತಮಾನೋತ್ಸವ ಆಚರಣೆ ಬೊಕ್ಕ ಪುದರ್ಪೋಯಿ ಸಾಹಿತಿ ಬಿ ಜನಾರ್ದನ ಭಟ್ರೆನ ಮೂಜಿ ಬೂಕುಲೆನ ಬುಡುಗಡೆ ಲೇಸು ನಡೆತಂಡು. ಲೇಸುಡು ಮಲ್ಲಬಿನ್ನೆರಾದು ಪಾಲ್ದಿತೊನ್ನ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಪಾತಿರ್ದು ಕನ್ನಡ ಸಾಹಿತ್ಯಗೂ ಬಾರಿ ಮಲ್ಲ ಕೊಡುಗೆ ಕೊರ್ನ ಆ ಗೌಗಿನ್ನಿಗೋಳಿಯರ್ನ ಸಾಹಿತ್ಯ ಹೆಚ್ಚ ಪ್ರಚಾರಗೂ ಬರೋಡುಂದು ಪಂಡಿರು. ಪುದರ್ಪೊಯಿ ಸಾಹಿತಿ ಬಿ ಜನಾರ್ದನ ಭಟ್ರೆನ ಮೂಜಿ ಬೂಕುಲು ಈ ಪೊರ್ತುಡು ಬುಡುಗಡೆ ಆಂಡು. ಅರೆನ ಸ್ವಲ್ಪ ತೊರ್ಮನೆ ಬೂಕು ಕಪ್ಪೆ ಹಿಡಿಯುವವನು ಕತೆಕ್ಲಿನ ಕೋಪೆನು ಸಾಹಿತಿ ಬಿದ್ರದ ಬಿ ರಾಮಚಂದ್ರ ಆಚಾರ್ಯರು ಬಿಡುಗಡೆ ಮಲ್ತಿರು. ನೂತನೆ ಬೂಕು ಕನ್ನಡ ಕಾದಂಬರಿ ಮಾಲೆನು ಡಾಕ್ಟರ್ ಹರಿಕೃಷ್ಣ ಪುನರೂರು ಬಿಡುಗಡೆ ಮಲ್ತಿರು. ಅಂಚನೆ ನೂತ ಒಂಜನೆ ಬೂಕು ಹೊಸ ನೋಟಗಳ ಸಮಾಜ ವಿಮರ್ಶಕ ಆ ಗೌ ಕಿನ್ನಿಗೋಳಿ ಪನ್ಪನ ಬೂಕುನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ MP ಶ್ರೀನಾಥ್ ಬಿಡುಗಡೆ ಮಲ್ತಿರು. ಆಗವ್ ಕಿನ್ನಿಗೋಳಿಯರ್ನ ಬಗೆಟ್ಟು ಜನಾರ್ದನ ಭಟ್ರು ನೆಂಪದ ಭಾಷಣ ಮಲ್ತಿರು. ಆಗವ್ ಕಿನ್ನಿಗೋಳಿಯರ್ನ ಮಗಲು ಜಯಂತಿ, ಕಿನ್ನಿಗೋಳಿ ಲಯನ್ಸ್ ಗುರುಕಾರ್ಯರು ಸುಧಾಕರ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಮಿಲ್ಕಿ ತಾಲೂಕು ಗುರುಕಾರ್ಯರು ಮಿಥುನ ಕೊಡೆತ್ತೂರು, ಬಾಲಕೃಷ್ಣ ಉಡುಪ, ಪಾಂಡುರಂಗ ಭಟ್ ಕಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಂತರು ಜೋಸಿ ಪಿಂಟೋ, ಪ್ರಕಾಶ್ ಆಚಾರ್ಯ ಈ ಪೊರ್ತುಡಿತ್ತರು. ಅಶ್ವಿಜಾ ಉಡುಪ, ಅಚ್ಯುತ ಗೌಡಿರ್ನ ಕಾವ್ಯ ಗಾಯನ ನಡಪಾದ ಕೊರಿಯರು. ನಾವು ಸಾಹಿತ್ಯ ಪರಿಷತ್ತಿರುವಾಗ 9 ವರ್ಷದಲ್ಲಿ 800 ಪುಸ್ತಕಗಳಾಗಿತ್ತು ಸಾಹಿತ್ಯ ಪರಿಷತ್ನಲ್ಲಿ. ನನ್ನ 3 ವರ್ಷದ ಅವಧಿಯಲ್ಲಿ 400 ಪುಸ್ತಕ ನಾನು ಮುದ್ರಣ ಮಾಡಿದ್ದೇನೆ. ಕುವೆಂಪು ಶತಮಾನೋತ್ಸವದಲ್ಲಿ 101 ಪುಸ್ತಕವನ್ನು ಎಲ್ಲ ಜಿಲ್ಲೆಗೆ ಮಾಡಿ ಮುದ್ರಣ ಮಾಡಿ ಬಿಡುಗಡೆ ಮಾಡಿದ್ದಾರೆ. 101 ಪುಸ್ತಕ ಕುವೆಂಪು ಶತಮಾನೋತ್ಸವ. ಆದರೆ ಅಚ್ಯುತಗೌಡರ ಪುಸ್ತಕ ಒಂದಿದೆ. ಅವರು ಆ ಕಾಲದಲ್ಲಿ ನಾನು ನನಗೆಂದರೆ ಆಗ ಅವರಿಗೆ ಮತ್ತು ನನಗೆ ಒಂದು ರೀತಿಯ ಸಂಬಂಧ. ಯಾಕೆಂತ ಹೇಳಿದರೆ ನಾನು ದಿನ ಶಾಲೆಗೆ ಇದೇ ರಸ್ತೆ ನಡೆದು ಹೋಗ್ಬೋದು. ನಾನು ಪುನರೂರಿಂದ ನಡೆದುಕೊಂಡು ಕಿನ್ನಿಗೋಳಿ ಪೇಟೆಯಿಂದ ರಸ್ತೆಯಲ್ಲಿ ಪಂಪ ಹೈಸ್ಕೂಲಿಗೆ ಹೋಗ್ಬೋದು. ಆಗ ದಿನ ಮಧ್ಯಾಹ್ನ ಊಟ ಹೊತ್ತಿಗೆ ಅವ್ರಿಗೆ ನಡೆದು ಬರುವಂಥದ್ದು. ಅವ್ರ ಮಾಸ್ಟರು ನಾವು ಮಕ್ಕಳು ಆ ರೀತಿ ಅವರ ಮಾತಾಡ್ತಾಯಿದ್ರು ಅಂತ ಮಹಾನ್ ವ್ಯಕ್ತಿಯವರು. ಅವರ ಬಗ್ಗೆ ಇವತ್ತು ಕಾರ್ಯಕ್ರಮ ಮಾಡುವಂತ ನನಗೆ ಸಂತೋಷ ಆಯಿತು. ನಾನು ಚಂಪಾ ಮತ್ತು ಆಗ ಕಿನ್ನಿಗೋಳಿಯವರು 2 ರಸ್ತೆಯಲ್ಲೇ ಮನೆ ಇದ್ದವರು. ಅದನ್ನು ಆ ಕಾಲ ಚಂಪಾ ಅವರು ಕೂಡ ಒಳ್ಳೆಯ ವೈದ್ಯರಾಗಿದ್ದರು, ಒಳ್ಳೆ ಕೆಲಸ ಆಗಿದ್ದರು. ಇದು ಕಾವ್ಯ ಲಹರಿ ಇದು ಒಳ್ಳೆಯ ಇದಾಗಿದೆ. ಯಾಕೆಂದರೆ ಸಾಹಿತ್ಯ ಪರಿಷತ್ ಮುದ್ರಣ ಮಾಡಿದ್ದೀವಿ. ಅಂಧರ ಸೇವಾ ಸಂಘ ದಕ್ಷಿಣ ಕನ್ನಡ ಹಿಂದೂ ಜಾಗರಣ ವೇದಿಕೆ ವೀರಮಾರುತಿ ಶಾಖೆ ಬೋಳಾರ ಘಟಕ ಬೊಕ್ಕ ಶ್ರೀ ಗುರುದೇವ ಸೇವಾ ಬಳಗ ಕುಡ್ಲಾ ವಲಯದ ನಿಲೆಟ್ ಅಂಧರ ಸೇವಾ ಸಂಘ 255ನೇ ಧರ್ಮದ ಕಣ್ಣು ಪರೀಕ್ಷಾ ಶಿಬಿರ ಬೋಳಾರ ಸರ್ಕಾರಿ ಶಾಲೆಡು ನಡೆತಂಡು. ಅಂಧರ ಸೇವಾ ಸಂಘ ದಕ್ಷಿಣ ಕನ್ನಡ ಹಿಂದೂ ಜಾಗರಣ ವೇದಿಕೆ ವೀರಮಾರುತಿ ಶಾಖೆ ಬೋಳಾರ ಘಟಕ ಬೊಕ್ಕ ಶ್ರೀ ಗುರುದೇವ ಸೇವಾ ಬಳಗ ಕುಡ್ಲಾ ವಲಯದ ನಿಲಿಟ್ ಅಂಧರ ಸೇವಾ ಸಂಘದ 255ನೇ ಧರ್ಮದ ಕಣ್ಣು ಪರೀಕ್ಷಾ ಶಿಬಿರ ಬೋಳಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ನಡೆತಂಡು. ಕಾಂಡೇರ್ದು ಮಧ್ಯಾಹ್ನ ಮುಟ ನಡೆತಿನ ಕಣ್ಣು ಪರೀಕ್ಷಾ ಶಿಬಿರಡು ಡಾಕ್ಟರ್ ಜಯರಾಮ್ ಶೆಟ್ಟಿ ಬೊಕ್ಕ ಡಾಕ್ಟರ್ ಋಷಿಕೇಶ್ ಅಮೀನ್ ಸೀಕದಕ್ಲಿನ ಕಣ್ಣು ಪರೀಕ್ಷೆ ಮಲ್ತಿರು. ಪಾಕಜನ ಶಿಬಿರದ ಪ್ರಯೋಜನ ದಿತ್ತೊಂಡೆರು. ಬೇತೆ ಬೇತೆ ಸಮಿತಿಲಿನ ಪದಾಧಿಕಾರಿಗಳು YR ಭಟ್, P ರವೀಂದ್ರ ರಾವ್, MV ಸುಬ್ರಾಯ್ ಭಟ್, ತಾರನಾಥ ಶೆಟ್ಟಿ, ಯಶವಂತ್, ಪ್ರದೀಪ್ KMC, ಜಯರಾಮ್ ಶೆಟ್ಟಿ, ಪವನ್ ಬೋಳಾರ, ನವನೀತ್ ಬೋಳಾರ, ಬ್ರಿಜೇಶ್ ಶೆಟ್ಟಿ, ಸುಧೀಂದ್ರ ಪ್ರಕಾಶ್ ಈ ಪೊರ್ತುಡಿತ್ತರು. ಜಾಗರಣ ವೇದಿಕೆ ಸಮಾಜದಲ್ಲಿ ಸುರಕ್ಷತೆ ಹಾಗೂ ಸಂರಕ್ಷಣೆಯ ಮುಖಾಂತರ ಕೆಲಸ ಮಾಡುವಂಥ ಸಂಘಟನೆ. ಆದರೂ ಬೋಳಾರ ವೀರಮಾರುತಿ ಘಟಕ ವಿಶೇಷವಾಗಿ ಸಮಾಜಮುಖಿಯಾಗಿ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತಿನ ದಿನ ಕಳೆದ 8 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ನಿರಂತರವಾಗಿ 6 ಘಟಕಗಳಲ್ಲಿ ಮಾಡ್ತಾ ಬಂದಿರ್ತೇವೆ. ಇದೀಗ ಇವತ್ತಿನ ದಿನ ರಕ್ತದಾನ ಶಿಬಿರದ ಜೊತೆಗೆ ವಿಶೇಷವಾಗಿ ಅಂಧರಿಗೋಸ್ಕರವಾಗಿರುವಂಥ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿದೆ. ಅದಕ್ಕಾಗಿ ಅಂಧರ ಸೇವಾ ಬಳಗ ಅವರು ನಮ್ಮ ಜೊತೆ ಕೈ ಜೋಡಿಸಿಕೊಂಡಿರ್ತಾರೆ.
ಜೊತೆಗೆ ಒಡಿಯೂರು ಶ್ರೀ ಗೌರದೇವದಂತ ಸೇವಾ ಬಳಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ. ಅದೇ ರೀತಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ರಂಗದ ವೈದ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ. ಅದೇ ರೀತಿ ನಮಗೆ ಎಲ್ಲ ಇಷ್ಟು ವರ್ಷದಿಂದ ರಕ್ತದಾನ ಶಿಬಿರ ಮಾಡಿಕೊಂಡು ಬರಬೇಕಾದ್ರೆ ತಿರಂಗ ಟ್ರಸ್ಟ್ನವರು ನಮಗೆ ವಿಶೇಷವಾಗಿ ಸಹಕಾರವನ್ನು ಮಾಡ್ತಾರೆ. ಇವತ್ತಿನ ರಕ್ತದಾನದಲ್ಲಿ ಶಿಬಿರದಲ್ಲಿ ಕೂಡ ವಿಶೇಷವಾಗಿ ಅವರದ್ದು ಸಹಕಾರ ಇದ್ದೇ ಇದೆ. ಅಂಧರ ಸೇವಾ ಸಂಘದ 261ನೇ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಈಗ ನಾವು ಉದ್ಘಾಟನೆಗೊಂಡಿತು. ಇದು ಈ ನಮ್ಮ ಹಿಂದೂ ಜಾಗರಣ ವೇದಿಕೆ ಹಾಗೂ ಗುರುದೇವ ಸೇವಾ ಬಳಗ ಇವರ ಜಂಟಿ ಆಶ್ರಯದಲ್ಲಿ ನಾವಿಂದು ಏರ್ಪಡಿಸಿದ್ದೇವೆ. ನಮ್ಮ ಅಂಧರ ಸೇವಾ ಸಂಘ ಬಳಗ ಹೇಳುವುದಾದರೆ ಇದು 43 ವರ್ಷಗಳಿಂದ ನಾವು ನಿರಂತರವಾಗಿ ಹಲವಾರು ಮಂದಿಗೆ ದೃಷ್ಟಿಯನ್ನು ಕೊಟ್ಟಿದ್ದೇವೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ನಾವು ಹೆಚ್ಚಾಗಿ ಈ ಕ್ಯಾಂಪ್ಗಳನ್ನು ಮಾಡುವುದು. ಇದರಲ್ಲಿ ಎಲ್ಲ ಉಚಿತ ಹಾಗೂ ಇದರಲ್ಲಿ ನಮ್ಮ ಕನ್ನಡಕವೂ ಉಚಿತ ಕೊಡ್ತೇವೆ, ಔಷಧವನ್ನು ಕೂಡಲೇ ಕೊಡ್ತೇವೆ ಹಾಗೂ ಕ್ಯಾಟ್ರಾಕ್ಟ್ ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆಯೋ ಅವರಿಗೆ AJ ಹಾಸ್ಪಿಟಲ್ ಹಾಗೂ KS ಹೆಗಡೆ ಚಾರಿಟೇಬಲ್ ಇದರ ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಮಾಡಿಕೊಡ್ತೇವೆ. ಹೊರಗೆ ಒಂದು ಇದನ್ನು ಮಾಡುವುದಿದ್ರೆ 45-50 ಸಾವಿರ ಖರ್ಚಾಗ್ತದೆ. ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಹಿರಿಯರು ಮಾಡಿದ ಸಂಸ್ಥೆ. ಇದನ್ನು ನಾವು ಈಗ ಬಹಳ ಒಂದು ಶ್ರದ್ಧೆ ಇದನ್ನು ಮಾಡುತ್ತೇವೆ. ಇದರ ಪದಾಧಿಕಾರಿಗಳೆಲ್ಲರೂ ಸೂಪರ್ ಸೀನಿಯರ್ ಸಿಟಿಜನ್ ಆಗಿದ್ದಾರೆ. ಕರಾವಳಿ ಮರಾಠಿ ಸಭೆ ಗದ್ದಿಗೆ ನವೆಂಬರ್ 9 ಬೆದ್ರದ ಆಳ್ವಾಸ್ ಕಾಲೇಜಿದ ನುಡಿಸಿರಿ ಸಭಾಂಗಣಡು ದಿವೊಂದುಂದು ಕರಾವಳಿ ಮರಾಠಿ ಸಭೆತ ಗುರುಕಾರ್ಯರು ರಾಜೇಶ್ ಪ್ರಸಾದ್ ಸುದ್ದಿಕೂಟೋಡು ತೆರಿಪಾದಿರು. ಕರಾವಳಿ ಮರಾಠಿ ಸಭೆ ಗದ್ದಿಗೆದ ಗುರುಕಾರ್ಯರು ರಾಜೇಶ್ ಪ್ರಸಾದ್ ಸುದ್ದಿಕೂಟೋಡು ಮಾಹಿತಿ ಕೊಡ್ದು ಗದ್ದಿಗೆ ಕರಾವಳಿ ಮರಾಠಿ ಸಭೆ ನವೆಂಬರ್ 9 ಬೆದ್ರದ ಆಳ್ವಾಸ್ ಕಾಲೇಜಿದ ನುಡಿಸಿರಿ ಸಭಾಂಗಣಡು ನಡಪುಂಡು. ಮರಾಠಿಲಿನ ಇಡೀ ಬಲ ಹೆಚ್ಚ ಮಲ್ಪನ ಬೊಕ್ಕ ಏಳಿಗೆ ಈ ಕಾರ್ಯಕ್ರಮದ ಉದ್ದೇಶ. 22 ವರ್ಷಲಿರ್ದು ಬೊಕ್ಕ ನಡಪನ ಸಭೆ ಮುಖ್ಯವಾದ ಬರವು ಸಂಘಟನೆ ಬೊಕ್ಕ ಸ್ವಾಭಿಮಾನದ ಉದ್ದೇಶ ಘೋಷಣೆ ಹೊಂದುದನೊಂದು ಪಂಡೆರು. ಕರ್ನಾಟಕಡು 3 ಲಕ್ಷೋಡ್ಲ ಹೆಚ್ಚು ಮರಾಠಿ ಜನ ಇದ್ದದ್ದು 180 ಜನ ಇತ್ತೆಲ್ಲ ಪಣವುಡು ಪಿರವರಿದರು. ಪಾಕ ಸಮಸ್ಯೆ ಬೊಕ್ಕ ಸವಾಲು ಎದುರಿಸಾವಂದಿತ್ತದು. ಈ ಬಗೆಟ್ ಚರ್ಚೆ ಮಲ್ಪನ ಸಂಸ್ಕೃತಿ ಆಚರಣೆಯಲ್ಲಿನ ತೋಜಾವನ ಸಭೆತ ಉದ್ದೇಶ. ಸಭೆಟ್ 15 ಇರುವ 1000 ಜನ ಪಾಲ್ದೆ ತೊನ್ವೇರು. ಸಾಂಸ್ಕೃತಿಕ ಕೂಟಲು ಉಪನ್ಯಾಸ ಸಾಧಕರಿಗೆ ತಮ್ಮನ ನಡಪೆರೆ ಉಂಡು. ನವೆಂಬರ್ 10 ಸಭೆನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉದಿಪನ ಮಲ್ಪೇರಿಂದ ಆರ್ಪಂಡೇರು. ನವೆಂಬರ್ 1 ಕರ್ನಾಟಕ ಮರಾಠಿ ಸಂಘ ಬೆಂಗಳೂರದ ಸಾಕಾರರು ಮರಾಠಿಲೆಗಾದೆ ಉದ್ಯೋಗ ಮೇಳ ದಿವೊಂದುಂಡು. 30 ಹೆಚ್ಚ ಬೇತೆ ಬೇತೆ ಕಂಪನಿಲು ಪಾಲ್ದೆತ್ತುನ್ವಾದ್ ರಾಜೇಶ್ ಪ್ರಸಾದ್ ಪಂಡೇರು. ಗದ್ದಿಗೆ ಸಭೆತ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಕೆ ಸುಂದರ್ ನಾಯಕ್, ಕಾರ್ಯ ಗುರುಕಾರ್ಯರು ರಾಮಚಂದ್ರ ಕೆಂಬಾರೆ, ರತ್ನಾವತಿ, ಎನ್ ವಿಶ್ವನಾಥ ನಾಯಕ್, ಮಹಾಲಿಂಗ ನಾಯಕ್ ಸುದ್ದಿಕೂಟೋಡಿದ್ದರು. ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯುಳ್ಳ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಅದರ ಜೊತೆಗೇ ಚಿಕ್ಕಮಗಳೂರು, ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಉಡುಪಿ, ಈ ವಿಭಜಿತ ನಂತರ ಉಡುಪಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಡೆ ವಾಸಿಸುತ್ತಿರುವಂತಹ ಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯುಳ್ಳ ಮರಾಠಿ ಸಮುದಾಯದ ಇದು ಇತಿಹಾಸದಲ್ಲೇ 2ನೇ ಸಮಾವೇಶ. ಇಸವಿ 2002ರಲ್ಲಿ ನಮ್ಮ ಸುಂದರ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಆಗಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ಉದ್ಘಾಟಿಸಿದ್ದಂತಹ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದಂಥ ಮೊದಲ ಸಮಾವೇಶ. ಇವಾಗ 22 ವರ್ಷಗಳ ನಂತರ 2ನೇ ಸಮಾವೇಶ ನಮ್ಮ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆವರಣದಲ್ಲಿ ಡಾಕ್ಟರ್ ಮೋಹನ ಆಳ್ವಾ ಈ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದ ಅವರ ಸಹಕಾರ ಮತ್ತು ಅವರ ಮಾರ್ಗದರ್ಶನದಲ್ಲಿ 2ನೇ ಸಮಾವೇಶ ನಡೀತಾ ಇದೆ. ನವೆಂಬರ್ 9 ಮತ್ತು 10ನೇದಂದು ಮುಖ್ಯ ಕಾರ್ಯಕ್ರಮ 10ನೇ ತಾರೀಕು ನವೆಂಬರ್ 2024ರಂದು ನಡೆಯಲಿದೆ. ಕಾಪು ಹೊಸಮಾರಿಗುಡಿ ದೇವಸ್ಥಾನದ ನವದುರ್ಗ ಲೇಖನ ಯಜ್ಞ ಸಂಕಲ್ಪದಲ್ಲಿ ಕೂಡು 9 ದಿನದ ಭಜನಾ ಸಂಕೀರ್ತನೆ ನಡೆತೊಂದಿತ್ತದು. ಅಂಗಾರೆ 3ನೇ ದಿನದ ಕಾರ್ಯಕ್ರಮ ನಡೆತಂಡು. ಒಡಿಪು ಜಿಲ್ಲೆ ಕಾಪುದ ಶ್ರೀ ಹೊಸಮಾರಿಗುಡಿ ದೇವಸ್ಥಾನಡು ನವದುರ್ಗ ಲೇಖನ ಯಜ್ಞದ ಸಂಕಲ್ಪ ಮಲ್ತದಿತ್ತದು. ಐಟು ದುಂಬತ್ತಾಯ್ತಲ್ಲಿ ಕೊಡು 180 ಭಜನಾ ಸಂಗುಲೆಡ್ದು 9 ದಿನದ ಭಜನಾ ಸಂಕೀರ್ತನೆ ನಡಪಾಂದುಲೆರು. ಕ್ಷೇತ್ರ ಪಿರಪೊಸ ದೇಕಿಡು ಬಾರಿ ಖರ್ಚುಡು ಕಟ್ಟೊಂದಿತ್ತದು. ಆಲೆಕ್ಕುಡು ಬೇತೆ ಬೇತೆ ಕಾರ್ಯಕ್ರಮಲಿನ ದಿವೊಂದೇರು.
ಅಕ್ಟೋಬರ್ 2027 ಮುಟ್ಟ ಕಾಪು ಪೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಬೊಕ್ಕ ನವದುರ್ಗ ಲೇಖನ ಯಜ್ಞ ಸಮಿತಿ ಒಟ್ಟಾದ ಈ ಭಜನಾ ಸಂಕೀರ್ತನೆ ನಡಪಾಂದುಲ್ಲೆರು ಅಂಗಾರೆ 3ನೇ ದಿನದ ಕಾರ್ಯಕ್ರಮ ನಡೆತಂಡು ನಿಚ್ಚಲ ಪಗಿಲ್ ದೇವಿರೆ ಉದಿಪುಡ್ದು ಬಯ್ಯಗ ಕಂತು ನಡೆಮುಟ್ಟ ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಭಜನಾ ಮಂಡಳಿ ಭಜನಾ ಸಂಘದಕ್ಕಲು ಭಜನಾ ಸಂಕೀರ್ತನೆ ಪಾಲ್ದೆತ್ತೊಂದು ನಡಪಾದ ಕೊರೊಂದುಲ್ಲೆರು. ಪಾಡಲು ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ. ಬೆನ್ನಿ ಪ್ರಧಾನವಾಯಿನ ತುಳುನಾಡು ಐಕ್ಯ ಸಂಬಂಧಪಟ್ಟದ್ದು ಬೇತೆ ಬೇತೆ ಆಚರಣೆಲಿತ್ತದು ದೈವಲೆಗು ಪೊಸರಿತ ಸೇವೆ ಪುದ್ವಾರ್ ಮೆಚ್ಚಿ ನೇಮ ನಡಪಾವೆರು ಪಡುಮಲೆತ ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನುಡು ಪುದ್ವಾರ್ ಮೆಚ್ಚಿ ನೇಮ ನಡಪಾದೆರು. ತುಳುನಾಡು ಪತ್ತನಾಜೆಡ್ದು ಬೊಕ್ಕ ದೀಪಾವಳಿ ಮುಟ್ಟ ದೈವಲೆಗು ಐಟ್ಲ ಮುಖ್ಯವಾದ ರಾಜನ್ ದೈವಲೆಗು ನೇಮ ನಡಪುಜಿ. ಈ ಪೊರ್ತು ಬೆನ್ನಿ ಸಾಗುಳಿದ ಕಾಲ ಆಯ್ನಿಡ್ದಾಮ್ರ ಬೆನ್ನಿ ಸಾಗೋಲಿ ಮುಗಿದು ಕೇಯಿ ಕೊಯ್ದು ಪೊಸ ಅರಿತ ಪುದ್ವಾರ್ ಉನ್ಪುನ ಕಟ್ಟದಂಚ ದೈವಲೆಗ್ಲ ಪೊಸರಿತ ಸೇವೆ ಪುದ್ವಾರ್ ಮೆಚ್ಚಿ ನೇಮ ಕೊರ್ಪುನ ಸಂಪ್ರದಾಯ ನಡೆತು ಬೈದಂಡು. ಪುತ್ತೂರು ಪಡುಮಲೆತ ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನುಡು ಪುದ್ವಾರ್ ನೇಮ ನಡಪಾವೆರು. ಈ ದೈವಸ್ಥಾನದ ಪ್ರಧಾನ ದೈವ ಪಿಲಿ ಚಾಮುಂಡಿಗ್ಲ ಪೊಸರಿ ನೇಮ ನಡಪುಂಡು. ಪಿಲಿ ಚಾಮುಂಡಿ ದೈವಗೂ ಪಾಕ ಜನ ಭಕ್ತರು ಇತ್ತದು ಈ ಪುದ್ವಾರ್ ಮೆಚ್ಚಿ ನೇಮುಡು ಪಾಲ್ದೆ ತೊಂಡೆರು. ತುಳುನಾಡದ ಕೋಲ ನೇಮುಡು ವಾಮಾತ ಕಟ್ಟಲೆ ಸಂಪ್ರದಾಯ ಪಾಲನೆ ಮಲ್ಪುವೆರ ಅವೇನು ಮಾತ ಈ ಪೊಸರಿ ಪುದ್ವಾರ್ ನೇಮುಡ್ಲ ನಡಪಾವೆರು. ಪಡುಮಲೆತ ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನುಡು ಪುನಃ ದೈವಲಿನ ಮುಗ ಕಡ್ತಲೆ ಇಂಚಿತ್ತಿ ಸಾಧನುಲಿನ ಈ ಪೊಸರಿ ನೇಮದ ಪಗ ಪಿದೈದೆಪ್ಪುವೆರು. ಐಡ್ದು ಬೊಕ್ಕ ಅರ್ಧಲ ಪಾಡ್ದು ಗಗ್ಗರದೀದು ನೇಮ ನಡಪುಂಡು. ಇಲ್ಲಿ ಅಂದರೆ ಪತ್ತನಾಜೆ ಅಂದರೆ ಪತ್ತನಾಜೆಗೆ ಮುಗೀತು ಅಂತ ಅರ್ಥ, ಅಂದರೆ ತುಳುನಾಡಿನಾದ್ಯಂತ. ಆದರೆ ಇಲ್ಲಿ ಏನಂತಂದರೆ ಈಗ ಏನು ನಮ್ಮ ಆಟಿ ತಿಂಗಳು ಕಳೆದ ನಂತರ ಸೋಣ ತಿಂಗಳು ಶುರುವಾಗುತ್ತೆ. ಸೋಣ ತಿಂಗಳಿನಿಂದಲೇ ತುಳುನಾಡಿನಂತೆ ದೈವಾರಾಧನೆಯ ಅಂದರೆ ದೈವದ ಕಟ್ಟೆಗಳು ತುಳುನಾಡಿನಾದ್ಯಂತ ಅಲ್ಲಲ್ಲಿ ನಡೀತಾ ಬರ್ತಿದ್ದಾವೆ. ಇದೀಗ ನಮ್ಮ ಕುಂಬಳೆ ಸೀಮೆಯ ಅಂದರೆ ಕುಂಬಳೆ 3000 ಸೀಮೆಯ ಪಡುಮಲೆ ಆದಿ ಪರ್ಮಲೆ ಅಂತ ಹೇಳುವಂಥದ್ದು ಒಂದು ಜಾಗ ಬಹಳ ಪ್ರಸಿದ್ಧಿ ಪಡೆದಂಥದ್ದು ಮತ್ತು ಐತಿಹಾಸಿಕವಾಗಿರುವಂತಹ ಒಂದು ಅನೇಕ ಕ್ಷೇತ್ರಗಳಿರುವಂಥ ಒಂದು ಜಾಗ ಅಂತಂದರೆ ಪಡುಮಲೆ ಮೂಜೂರು ಅಂತ ತುಳು ಭಾಷೆಯಲ್ಲಿ ಕರೆಯುವಂಥದ್ದು. ಈ ಪರ್ಮಲೆ ಮೂಜೂರಿನಲ್ಲಿ ಇರುವೆರು ಉಳ್ಳಾಕ್ಲಿಗೆ ಧ್ವಜ ಏರಿ ನೇಮೋತ್ಸವ ನಡೆಯುವಂಥದ್ದು ನಾಡಿದ್ದು ಜನವರಿ ತಿಂಗಳ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ನಡೀತದೆ. ಅದಕ್ಕೆ ಮೊದಲನೇದಾಗಿ ದೈವಗಳಿಗೆ ಏನು ನಾವು ಕೃಷಿ ಚಟುವಟಿಕೆ ನಮಗೆಲ್ಲರಿಗೂ ತಿಳಿದಿರುವಂಥದ್ದು, ಅಲ್ಲಿ ಬೆಳೆಸಿದಂತಹ ಬೆಳೆ ಏನಿದೆ, ಭತ್ತ ಏನಿದೆ, ಅದರಿಂದ ಮಾಡಿದಂಥ ಅಕ್ಕಿಯಲ್ಲಿ ಒಂದು ಪುದ್ವಾರ್ ಬಡಿಸೋದು ಅಂತ ನಮ್ಮ ನಂಬಿಕೆಯ ಅಥವಾ ನಮ್ಮ ಗ್ರಾಮದ ದೈವ ಏನಿದೆ ಇವತ್ತು ನಡೆಯುವಂಥದ್ದು. ಇಲ್ಲಿ ರಾಜನ್ ದೈವ ಅಂದರೆ ಪಿಲಿಚಂಡಿ ಅಂತ ಕರೆಯುವಂಥದ್ದು. ಆ ರಾಜನ್ ದೈವಕ್ಕೆ ಮತ್ತು ಇರುವೆರು ಉಳ್ಳಾಕ್ಲಿಗೆ ಇವತ್ತು ಉಳ್ಳಾಕ್ಲಿಗೆ ತಂಬಿಲ ಸೇವೆ ಅವರಿಗೆ ಮತ್ತು ರಾಜನ್ ದೈವದ ಒಂದು ಪುದ್ವಾರ್ ನೇಮ ನಡೆಯೋದು ಅಂತ. ಅಂದರೆ ಪುದ್ವಾರ್ ಅಂತಂದರೆ ಹೊಸತ್ತು ಅಕ್ಕಿಯಲ್ಲಿ ದೈವಗಳಿಗೆ ಒಂದು ಆಹಾರ ಕೊಡುವಂಥ ಒಂದು ಪದ್ಧತಿಯನ್ನು ಅನೇಕ ಕಾಲದಿಂದ ಇಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.